ಸರ್ಕಾರದಿಂದ ಅರ್ಹ ಫಲಾನುಭವಿಗಳಿಗೆ ಸ್ವಉದ್ಯೋಗ ಮಾಡಲು ಕೊಡಲಾಗುವಂತಹ ವಾಹನಗಳಲ್ಲಿ ಎಲೆಕ್ಟ್ರಿಕ್ ವಾಹನ ನೀಡುವ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಾಗಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಹೇಳಿದ್ದಾರೆ. ಸುರತ್ಕಲ್ ಕೃಷ್ಣಾಪುರದಲ್ಲಿ ಎಲೆಕ್ಟ್ರಿಕ್ ರಿಕ್ಷಾ ಡ್ರೈವ್ ಮಾಡಿದ ಶಾಸಕರು ಮಾಲಿನ್ಯ ರಹಿತ ನಿಶಬ್ದ ವಾಹನ ಹಾಗೂ ಅತಿ ಕಡಿಮೆ ವೆಚ್ಚದಲ್ಲಿ ಮುಂದಿನ ದಿನಗಳಲ್ಲಿ ಲಾಭದಾಯಕ ಸ್ವಉದ್ಯೋಗ ಆಗುವ ಎಲ್ಲಾ ಲಕ್ಷಣಗಳು ಇವೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದು ಅಲ್ಲದೆ ಎಲೆಕ್ಟ್ರಿಕ್ ರಿಕ್ಷಾ ಖರೀದಿಸಿ ಜೀವನ ನಡೆಸ್ತಾ ಇರುವಂತಹ ಕಾರ್ಯಕರ್ತರನ್ನ ಅಭಿನಂದಿಸಿದರು. ಕೇಂದ್ರ ಸರ್ಕಾರ ಮಾಲಿನ್ಯ ಕಡಿಮೆ ಮಾಡಲು ವಿದ್ಯುತ್ ಚಾಲಿತ ವಾಹನಗಳಿಗೆ ಭಾರೀ ಸಬ್ಸಿಡಿ ನೀಡಿ ಖರೀದಿಗೆ ಪ್ರೋತ್ಸಾಹಿಸುವ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರವು ಈ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಎಂದರು. ಪಾಲಿಕೆಯ ಸದಸ್ಯ ಲೋಕೇಶ್ ಬಳ್ಳಾಚೆ, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಪೊಲ್ಯೂಷನಿಂದಾಗಿ ಎಲ್ಲ ರೀತಿಯ ವಾತಾವರಣದಲ್ಲಿ ಬದಲಾವಣೆ, ಎನ್ವೈರನ್ಮೆಂಟಲ್ಲಿ, ಹವಾಮಾನದಲ್ಲಿ ಎಲ್ಲ ರೀತಿಯ ಬದಲಾವಣೆ ನಮಗೇನು ಕಾಣಸಿಗ್ತಾ ಇದೆ, ಅದೆಲ್ಲ ಸಹ ಪೊಲ್ಯೂಷನ್ನ ಮತ್ತು ಬೇರೆ ಬೇರೆ ಪೊಲ್ಯೂಷನ್ನ ಏನು ಸಂಬಂಧಪಟ್ಟಂಥ ವಿಷಯಗಳಿಂದಾಗಿ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಈಗ ಮಂಗಳೂರು ನಗರದಲ್ಲಿ ಒಂದು 50 ಎಲೆಕ್ಟ್ರಿಕ್ ರಿಕ್ಷಾಗಳು ಈಗ ರಸ್ತೆಯಲ್ಲಿ ಓಡಾಡ್ತಾ ಇದೆ. ಸರ್ಕಾರ ಸಹ ಅದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಒಂದು 15%ಗಿಂತ ಸ್ವಲ್ಪ ಜಾಸ್ತಿ ಸಬ್ಸಿಡಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಜನರಿಗೆ ಕೊಡಬೇಕು. ನಾನು ಸಹ ಒಂದು ರೌಂಡ್ ಹೋದೆ. ಪವರ್ಫುಲ್ ಇಂಜಿನ್ ಉಂಟು, ಒಳ್ಳೆ ಎಳಿತಾರೆ, ಸೌಂಡ್ ಇಲ್ಲ, ಯಾವುದೇ ರೀತಿಯಾದ ಪೊಲ್ಯೂಷನ್ ಇಲ್ಲದಂಥ ಒಂದು ವೆಹಿಕಲ್ಲು. ಹಾಗೆ ಹೆಚ್ಚಿನ ಜನರು ಹೇಗೆ ಮಹೀಂದ್ರ ಕಂಪನಿಯ ಗಾಡಿದು ಹಾಗೆ ಬೇರೆ ಕಂಪನಿಯವರು ಇದನ್ನು ಮಾಡ್ತಾ ಇದ್ದಾರಂತೆ. ಕಂಪನಿಯ ಉತ್ಪಾದನೆ ಮಾಡೋರಿಗೆ ಸಹ ಉತ್ತೇಜನಗೊಳಿಸುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಇವಾಗಲೇ ಮಾಡಿ ಹೆಚ್ಚಿನ ಸಬ್ಸಿಡಿಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೇಳಿ ಇದಕ್ಕೆ ಹೆಚ್ಚಿನ ಸಬ್ಸಿಡಿಯನ್ನು ಸ್ಥಳೀಯವಾಗಿ ಯಾರು ತೆಗೆದುಕೊಳ್ತಾರೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಖಂಡಿತ ಮಾಡಲಿಕ್ಕಿದ್ದೇವೆ. ಜನರು ಸಹ ಮತ್ತು ಈ ಹೊಸ ರಿಕ್ಷಾ ಯಾರು ತೊಗೊಳ್ಲಿಕ್ಕಿದ್ದಾರೆ ಅವರು ಸಹ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದೆಂಬುದು ನನ್ನ ಭಾವನೆ. ಈ ಸರ್ಕಾರದಿಂದ ಕೂಡ ಈ ಸ್ವಉದ್ಯೋಗಕ್ಕೆ ಕೆಲವು ವಾಹನಗಳನ್ನು ಕೊಡುವ ವ್ಯವಸ್ಥೆ ಇದೆ ಸರ್. ಆ ಬಗ್ಗೆ ತಾವೇನು ಎಲೆಕ್ಟ್ರಿಕ್ ಕೊಡುವ ಬಗ್ಗೆ ಏನಾದರೂ ಗಮನ ಸೆಳೆದಿದ್ದೀರಾ? ಮಾತುಕತೆ ಆಗಿದೆ ಅದ್ರ ಬಗ್ಗೆ. ಅಂದರೆ ನಾವು ಕೆಲವು ಡಿಪಾರ್ಟ್ಮೆಂಟ್ಗಿಂದ ಕೆಲವರಿಗೆ ವಾಹನಗಳನ್ನು ಕೊಡ್ತೇವೆ, ಅಂಗವೈಕಲರಿಗಿರ್ಬೋದು, ಕೆಲವರಿಗೆ ಆ ವಾಹನಗಳನ್ನು ಕೊಡುವಂಥ ವ್ಯವಸ್ಥೆ ಇದೆ. ಕೊಡುವಾಗ ಈ ವಿದ್ಯುತ್ ಚಾಲಿತ ವಾಹನಗಳನ್ನು ಕೊಡಲಿಕ್ಕೆ ಅಂದರೆ ಇದರಲ್ಲಿ ಒಂದೇದಾಗಿ ಖರ್ಚು ಸಹ ಕಡಿಮೆ, ಯಾಕಂದರೆ ಮೈಲೇಜ್ ತುಂಬ ಇರ್ತದೆ. 3 ಗಂಟೆ ಚಾರ್ಜ್ ಮಾಡಿದರೆ ನಿಮ್ಗೆ 80 ರೂಪಾಯಿ ಆಗ್ತದೆ. 80 ರೂಪಾಯಲ್ಲಿ ನೀವು 160 ಕಿಲೋಮೀಟರ್ಗಳನ್ನು ಓಡಿಸ್ಬೋದು.